ಮನುಷ್ಯರು ವ್ಯಸನಗಳ ದಾಸರಾಗಬಾರದು. ಚಟಗಳಿಂದಾಗಿ ಹಣ, ಆರೋಗ್ಯ, ಮರ್ಯಾದೆ, ಪ್ರೀತಿ, ವಿಶ್ವಾಸ ಎಲ್ಲವನ್ನೂ ಮದ್ಯವ್ಯಸನಿಗಳು ಕಳೆದುಕೊಳ್ಳುತ್ತಾರೆ. ವ್ಯಸನ ಮುಕ್ತರು ನರಕವನ್ನು ದಾಟಿ ಬಂದ ನಾಯಕರು ಎಂದು ಶಿರಹಟ್ಟಿ ಭಾವೈಕ್ಯತಾ ಪೀಠದ ಪೂಜ್ಯ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿದರು. ಅವರು ಧರ್ಮಸ್ಥಳದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಆಶ್ರಯದಲ್ಲಿ ಆಯೋಜಿಸಿದ್ದ 2900 ಮಂದಿ ವ್ಯಸನ ಮುಕ್ತರ ಸಮ್ಮೇಳನ ಮತ್ತು ಶತದಿನೋತ್ಸವ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದರು. ಸರ್ಕಾರ ಮದ್ಯ ಕುಡಿಸಬೇಕು ಎಂದು ಹೇಳಿದ್ರೆ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮದ್ಯಪಾನ ಬಿಡಿಸಬೇಕು ಎಂದು ಪ್ರಯತ್ನಿಸುತ್ತಿದ್ದಾರೆ. ಸರ್ಕಾರ ಮದ್ಯದಂಗಡಿಗಳನ್ನು ಹೆಚ್ಚಿಸುವುದಲ್ಲದೆ ಮದ್ಯಪಾನ ನಿಯಂತ್ರಣ ಮಂಡಳಿಗಳಿಗೂ ಕೋಟಿಗಟ್ಟಲೆ ಹಣ ವೆಚ್ಚ ಮಾಡುತ್ತಿದೆ. ಆರೋಗ್ಯಪೂರ್ಣ ಸಭ್ಯ ಸುಸಂಸ್ಕೃತ ಸಮಾಜ ರೂಪಿಸಲು ಹೆಗ್ಗಡೆಯವರು ಮಾಡುತ್ತಿರುವ ಸೇವೆ ಸಾಧನೆಗಳ ಬಗ್ಗೆ ಶಾಲಾ ಕಾಲೇಜುಗಳ ಪಠ್ಯದಲ್ಲಿ ಮಾಹಿತಿ ನೀಡಬೇಕು ಎಂದರು. 1,30,000 ಕುಟುಂಬಗಳು ಪ್ರಾಸ್ತಾವಿಕ ಮಾತುಗಳಲ್ಲಿ ನಾವು ಕೇಳಿದ್ವಿ. 1,30,000 ಕುಟುಂಬಗಳನ್ನು ಧರ್ಮಾಧಿಕಾರಿಗಳು ಉಳಿಸಿದ್ರಲ್ಲ, ಬಹುಶಃ ಪ್ರಪಂಚದಲ್ಲಿ ಕಾಣುವಂತಹ ಒಬ್ಬ ದೇವತಾ ಪುರುಷ ಅಂತಂದರೆ ಅವರು ಅಂತ ನಾವು ಹೇಳಲಿಕ್ಕೆ ಅಡ್ಡಿ ಇಲ್ಲ. ಒಬ್ಬ ಅಂಗುಲಿ ಮಾಲಾನನ್ನ ಬದಲಾವಣೆ ಮಾಡಿದ್ದಕ್ಕೆ ಬುದ್ಧ ಇತಿಹಾಸದಲ್ಲಿ ಉಳ್ಕೊಂಡ. ಒಬ್ಬ ಅಂಗುಲಿ ಮಾಲಾನನ್ನ ಬಹುಶಃ ಆ ಕಾಲದಲ್ಲಿ ಆದರ್ಶರಿಗೆ ಎಷ್ಟು ಪೂಜ್ಯಸ್ಥಾನ ಇತ್ತನ್ನೋದಕ್ಕೆ ಒಬ್ಬ ಅಂಗುಲಿ ಮಾಲಾನ ಬದಲಾವಣೆ ಮಾಡಿದ ಕೀರ್ತಿ ಬುದ್ಧನಿಗೆ ಇತಿಹಾಸದಲ್ಲಿ ಉಳಿಸಿಕೊಂತು ಅನ್ನೋದಾದರೆ 1,30,000 ಕುಟುಂಬಗಳನ್ನು ಉಳಿಸಿರ್ತಕ್ಕಂತಹ ಕೀರ್ತಿ ಇವರಿಗೆ ಸಲ್ಲಬೇಕಾದ್ರೆ ನನ್ನ ತಿಳುವಳಿಕೆಯಲ್ಲಿ ಧರ್ಮಾಧಿಕಾರಿಗಳ ಒಂದು ಸಾಧನೆ ಜೀವನ ಯಾವ ರಾಜ್ಯದ ಪಠ್ಯ ಪುಸ್ತಕದಲ್ಲಿ ಬರಬೇಕು ಅಂತಂದರೆ ಅದಕ್ಕೆ ರಾಜ್ಯ ರಾಷ್ಟ್ರ ಸಾಲೋದಿಲ್ಲ. ಇಡೀ ಪ್ರಪಂಚದ ಪಠ್ಯ ಪುಸ್ತಕದಲ್ಲಿ ಅವರನ್ನು ಗುರುತಿಸಬೇಕು ಅಂತ ನಾನು ಬಯಸ್ತೇನೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅವರನ್ನು ಗುರುತಿಸಬೇಕು. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅವರ ಸಾಧನೆಯನ್ನು ಇಡಬೇಕು. ಎಷ್ಟೋ ಸಾರಿ ಪಠ್ಯ ಪುಸ್ತಕಗಳಲ್ಲಿ ಮೂರ್ಖರ ಚರಿತ್ರೆಗಳನ್ನು ಓದುವಂಥ ಕೆಟ್ಟ ಪ್ರಸಂಗ ನಮಗೆ ಬಂದಿದೆ. ಅವ್ರು ಎಷ್ಟು ಅಯೋಗ್ಯರು ಅನ್ನೋದು ಎಷ್ಟೋ ಮಂದಿಗೆ ಗೊತ್ತಿರ್ತದೆ, ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅಂಥವರ ಚರಿತ್ರೆಗಳು ಬರ್ತವೆ. ಬೆಂಗಳೂರಿನ ಕ್ಷೇಮವನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರದ್ಧಾ ಅಮಿತ್ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಿ ಶುಭ ಹಾರೈಸಿದರು. ಅಧ್ಯಕ್ಷತೆ ವಹಿಸಿದ್ದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿ, ವ್ಯಸನ ಮುಕ್ತರು ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮುಕ್ತವಾಗಿ ಬೆರೆಯಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ದುಶ್ಚಟಗಳಿಗೆ ಬಲಿಯಾಗಬಾರದು. ವ್ಯಸನ ಮುಕ್ತರು ಪರಿಶುದ್ಧ ದೇಹ ಮತ್ತು ಮನಸ್ಸಿನಿಂದ ಇಂದು ದೇವರ ದರ್ಶನ ಮಾಡಿರುವುದರಿಂದ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವಿರಿ ಎಂದು ಹೇಳಿ ಶುಭ ಹಾರೈಸಿದರು. ನಮ್ಮ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮ ನಡೆಯುತ್ತವೆ, ಆದರೆ ಈ ಕಾರ್ಯಕ್ರಮ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇಲ್ಲಿ ಮಧ್ಯವರ್ಜನ ಆದವರು ದರ್ಶನ ಮಾಡಿದಾಗ ಇವತ್ತು ಮಂಜುನಾಥ ಸ್ವಾಮಿ ನಿಮ್ಮನ್ನು ದರ್ಶನ ಮಾಡುವಾಗ ಸಂತೋಷಪಟ್ಟಷ್ಟು ಬೇರೆ ಯಾವತ್ತೂ ಮಾಡಿರಲಿಕ್ಕಿಲ್ಲ. ಯಾಕೆಂದರೆ ಯಾವಾಗಲೂ ನಿಮ್ಮ ಅಭ್ಯಾಸ ಇದ್ದವರು ಅಭ್ಯಾಸ ಬರುವಾಗ ಮುಚ್ಚಿಕೊಂಡು ಬರ್ತಾರೆ, ಅಂದರೆ ರಾತ್ರಿ ಕುಡಿದಿರ್ತಾರೆ. ಬೆಳಿಗ್ಗೆ ಗೊತ್ತಿಲ್ಲದವರು ಹಾಗೆ ಅವ್ರು ನೋಡಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ರಾತ್ರಿ ಕುಡಿದಿರಬಹುದು ಅಂತೇಳಿ. ಹಾಗೆ ಭಾಳ ಆರಾಮಾಗಿ ಬಂದಿರ್ತಾರೆ. ಮತ್ತು ಡ್ರೈವರ್ ಯಾರು, ನನ್ನ ಅಥವಾ ಹಾಸ್ಯಕ್ಕಾಗಿ ಹೇಳ್ತೀನಿ, ವಿಜಯಲ್ಲಿ ಬರುವಾಗ ಒಬ್ಬ ಡ್ರೈವರ್ ಇದ್ದರೆ ಅವನು ಗಾಡಿ ನಿಲ್ಲಿಸಿ ಹೇಳ್ತಾನೆ, ನೋಡ್ರಿ ಧರ್ಮಸ್ಥಳದಲ್ಲಿ ಏನೂ ಸಿಗೋದಿಲ್ಲ, ನೀವೆಲ್ಲ ಕುಡಿಯೋದು ಈಗ ಇಲ್ಲೇ ಕುಡ್ಕೊಂಡು ಹೋಗೋದಂತೇಳಿ ಒಂದು 8 ಕಿಲೋಮೀಟ್ರ್ ದೂರದಲ್ಲಿ ಅವನು ಹೇಳ್ತಾನೆ. ಎಂಥ ಒಳ್ಳೆ ಡ್ರೈವರ್ ಅಂತ ಅವ್ರಿಗೆ ಖುಷಿಯಾಗುತ್ತೆ. ಭಾಳ ಒಳ್ಳೆ ಡ್ರೈವರ್ ರೀ, ಏನು ಮೊದಲೇ ಹೇಳಿಬಿಟ್ಟ ಧರ್ಮಸ್ಥಳ ಸಿಗೋದಿಲ್ಲ ಅಂತ. ಇಲ್ಲದ್ರೆ ನಮಗೆ ಅಲ್ಲಿ ಹೋಗಿ ಚಟಪಡಿಸ್ಬೇಕು, ಅಲ್ಲೇ ಫುಲ್ ಲೋಡ್ ಮಾಡ್ಕೊಂಡು ಬರ್ತಾರೆ. ಬಂದು ಮರುದಿವಸ ಬೆಳಿಗ್ಗೆ ದರ್ಶನಕ್ಕೆ ಹೋಗ್ತಾರೆ. ಆದರೆ ಸ್ವಾಮಿ ಮುಖ ಇಟ್ಕೊಂಡು ಕೂತಿರ್ತಾರೆ. ಅದು ಇವತ್ತು ನೀವೆಲ್ಲರೂ ಕೂಡ ದರ್ಶನಕ್ಕೆ ಅರ್ಹರಿದ್ದೀರಿ. ತೀರ್ಥ ಸ್ನಾನ ಮಾಡಿ ಹಾಗೆ ಪವಿತ್ರವಾದ ಸ್ನಾನ ಮಾಡಿದ್ದೀರಿ. ನಿಮ್ಮನ್ನು ನೋಡಬೇಕು ಅಂದರೆ ಈಗ ದೇವರು ಕಾಯ್ತಾ ಇದ್ದಾರೆ. ನಿಮ್ಮ ಮನೆಯವರು ಮಾತ್ರ ಕಾಯ್ತಾರೆ, ದೇವರು ಕೂಡ ಕಾಯ್ತಾ ಇರ್ತಾರೆ. ಸಂದರ್ಭದಲ್ಲಿ ಹೇಮಾವತಿ ವಿ ಹೆಗ್ಡೆ, ಡಾಕ್ಟರ್ ಪಿ.ವಿ. ಭಂಡಾರಿ, ಡಾಕ್ಟರ್ ಶ್ರೀನಿವಾಸ್ ಭಟ್, ವಿ ರಾಮಸ್ವಾಮಿ, ಪದ್ಮನಾಭ ಶೆಟ್ಟಿ ಮತ್ತು ಕಾಸಿಂ ಉಪಸ್ಥಿತರಿದ್ದರು. ಸತೀಶ್, ವಿ4 ನ್ಯೂಸ್, ಬೆಳ್ತಂಗಡಿ. Vasudeva Stores, store for your inner needs. Visit us to find trendy innerwear from major brands.
Visit Vasudeva Stores, ground floor, Ideal Towers near Sharavu Ganapati Temple, Mangaluru.